ಮೇರೆಮಜಲು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಯೋಗೀಶ್ ಪ್ರಭು ಹಾಗೂ ಅವರ ಪತ್ನಿ ಹಾಗೂ ಈರಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಜಾಕ್ ಕುಕ್ಕಾಜೆ ಮೇಲಿನ ಹಲ್ಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸುವುದಾಗಿ ಶಾಸಕ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಸರೆಂಡರ್ ಪಾಲಿಟಿಕ್ಸ್ ಮಾಡಬಾರದು ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಹಲ್ಲೆ ಮಾಡಿದವರು ಹಾಗೂ ಅದರ ಹಿಂದಿರುವವರ ಬಗ್ಗೆ ಕೂಲಂಕುಷ ತನಿಖೆ ಮಾಡಿ ಇಂತಹ ಪ್ರಕರಣ ಮರುಕಳಿಸದಂತೆ ನಿಗಾ ವಹಿಸುವ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದು ಎಂದಿದ್ದಾರೆ. ಇರಾ ಪ್ರಕರಣಕ್ಕೆ ಸಂಬಂಧಿಸಿ 3 ದಿನಗಳಾದರೂ ಹಲ್ಲೆಯ ಆರೋಪಿ ಪತ್ತೆಯಾಗಿಲ್ಲ. ಮೇರೆಮಜಲು ಪ್ರಕರಣದಲ್ಲಿ 1 ಗಂಟೆಯಲ್ಲಿ ಆರೋಪಿಗಳು ಪತ್ತೆಯಾಗಿದ್ದಾರೆ. ಅವರನ್ನ ಕಸ್ಟಡಿಗೆ ಪಡೆದು ಬಾಯಿ ಬಿಡಿಸಬೇಕು. ಬೆಳಗ್ಗೆ ಮನೆಯೊಂದಕ್ಕೆ ನುಗ್ಗಿ ಹಲ್ಲೆ ನಡೆಸಲು ಕಾರಣವೇನು ಎಂಬುದು ತಿಳಿಯಬೇಕು. ಆರೋಪಿಗಳು ಗಾಂಜಾ, ಟ್ಯಾಬ್ಲೆಟ್ನಂತಹ ಮಾದಕ ವ್ಯಸನಿಗಳೆಂದು ಹೇಳಲಾಗಿದೆ. ಹಾಗಿದ್ದಲ್ಲಿ ಅವರಿಗೆ ಅಂತಹ ಮಾದಕ ವಸ್ತುಗಳನ್ನು ನೀಡಿದವರು ಯಾರು ಎಂಬುದರ ತನಿಖೆಯಾಗಬೇಕು ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಇವತ್ತು ಕ್ರಮ ಕೈಗೊಳ್ಳಬೇಕು. ಇವರ ಇಂಟೆಲಿಜೆನ್ಸ್ ಏನ್ ಮಾಡ್ತದೆ? ಇವತ್ತು ಬಂದು ಪೊಲೀಸ್ ಕೊಟ್ಟು ನಾಳೆ ಹೆಚ್ಚು ಕಮ್ಮಿ ಆದ್ರೆ ಸೆಕ್ಯೂರಿಟಿ ಕೊಟ್ಟಿದೆ, ಅವನ ಸಸ್ಪೆಂಡ್ ಮಾಡೋದು ಮುಗೀತಾ? ಅಲ್ಲಿ ಕೆಲಸ ಮುಗೀತಾ ಕೊಟ್ಟ ತಕ್ಷಣ? ಅಟ್ಲೀಸ್ಟ್ ವಿಶ್ವದ ಇಂಟೆಲಿಜೆನ್ಸ್ ಇರಬೇಕು ನಮ್ಮ ಹತ್ರ. ಒಂದೊಂದು ಪ್ರದೇಶದಲ್ಲಿ ಎಷ್ಟು ಸಮಾಜದ ಶಕ್ತಿಗಳಿದ್ದಾರೆ, ಇವರು ಯಾವ ಸಮಯದಲ್ಲಿ ಸೇವಂತ ವಿಚಾರ, ಎಲ್ಲಿ ಒಂದು ಕತ್ತಲಲ್ಲಿ ಮೀಟಿಂಗ್ ಆಗ್ತದೆ, ಎಲ್ಲಿ ಟ್ರೈನಿಂಗ್ ಬರ್ತದೆ, ಯಾರ್ಯಾರ ಟ್ರೈನಿಂಗ್ ಬರ್ತಾರೆ, ಮತ್ತೆ ಇಲ್ಲಿ ಇದನ್ನೆಲ್ಲ ಇದು ಸಮಾಜಕ್ಕೆ ಮಾರಕವಾಗಿದೆಯಾ, ಸಮಾಜಕ್ಕೆ ಪೂರಕವಾಗಿದೆಯಾ? ಪ್ರತಿಯೊಬ್ಬ ಸಮಾಜದ ಜೀವ ಕೂಡ ನಮ್ಗೆ ಅತಿ